ಬ್ರಹ್ಮಾವರ ತಾಲೂಕು ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಶನಿವಾರ ದೈಹಿಕ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಕ್ರೀಡೆಯ ಕುರಿತ ಕಾರ್ಯಾಗಾರ ಮದರ್ ಪ್ಯಾಲೇಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಉದ್ಘಾಟಿಸಿ ಮಾತನಾಡಿ, ಕೇವಲ ಶಿಕ್ಷಣ ಮಾತ್ರವಲ್ಲದೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಸೋಲು ಗೆಲುವಿನ ಅರಿವು ಉಂಟಾಗುವ ಕಾರಣ ಜೀವನದ ಹಲವಾರು ಸವಾಲುಗಳನ್ನು ಎದುರಿಸಲು ಉಪಯುಕ್ತವಾಗಲಿದೆ ಎಂದರು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಮುಖ್ಯಸ್ಥರು ಕ್ರೀಡೆಯನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಅಸೋಸಿಯೇಷನ್ ಭರತ್ ಕುಮಾರ್, ವಿದ್ಯಾಂಗ ಉಪನಿರ್ದೇಶಕ ಗಣಪತಿ ಕೆ, ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಳ್ಳೆಯದು, ಯಾಕಂದ್ರೆ ದೈಹಿಕ ಶಿಕ್ಷಕರಿಗೂ ಕೂಡ ಇಂಥ ಕಾರ್ಯಾಗಾರವನ್ನು ಮಾಡಿದೆ. ಬೇಕಾದ್ರೆ ಸಾಕಷ್ಟು ನಮ್ಮಲ್ಲಿ ಕೋಚ್ಗಳಿದ್ದಾರೆ. ಆಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಪ್ರೀತಿಯಿಂದ ಕರೆದಿದ್ದೀರಾ. ನಾವು ಪ್ರೋತ್ಸಾಹ ಕೊಡ್ತೇವೆ ಅಂದ್ರೆ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಎಲ್ಲೋ ಇರಬೇಕು, ಕೋಚಿಂಗ್ ಕೊಟ್ಟು ಅವರು ಒಳ್ಳೆ ಕ್ರೀಡಾಳು ಆಗ್ಬೇಕು ಅಂತ. ಅದರ ರೆಗ್ಯುಲರ್ ಬೇಸಿಸ್ ಅಲ್ಲಿ, ಡೇ ಟು ಡೇ ಬೇಸಿಸ್ ಅಲ್ಲಿ ನಾವು ಶಾಲೆಗಳಲ್ಲಿ ಆಡಿಸೋದು ಅಥವಾ ಶಾಲೆಗಳಲ್ಲಿ ಮಕ್ಕಳಿಗೆ